ಅನಂತ ಪದ್ಮನಾಭ ದೇವಸ್ಥಾನ ಕುಡುಪು ನವೀಕೃತ ಶಿಲಾಮಯ ಅಷ್ಟಕುಲ ನಾಗಮಂಟಪದಲ್ಲಿ ಶ್ರೀ ವಾಸುಕಿ ನಾಗರಾಜ ದೇವರ ಪುನಃ ಪ್ರತಿಷ್ಠಾ ಮಹೋತ್ಸವ ದಿನಾಂಕ 14/11/2021 ರಿಂದ 17/11/2021 ರವರೆಗೆ. ಆತ್ಮೀಯ ಭಕ್ತ ಮಹಾಶಯರೇ, ಕ್ಷೇತ್ರದಲ್ಲಿ ದಿನಾಂಕ 14/11/2021 ರವಿವಾರ ಪ್ರಾತಃ ಗಂಟೆ 8 ರಿಂದ ದೇವತಾ ಪ್ರಾರ್ಥನೆ ಪರಮ ಪೂಜ್ಯ ಶ್ರೀ 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 ವಿದ್ಯಾ ಪ್ರಸನ್ನ ತೀರ್ಥ ಶ್ರೀ ಪಾದಂಗಳವರು ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾ ಸಂಸ್ಥಾನ ಸುಬ್ರಹ್ಮಣ್ಯ ಮಠ ಇವರಿಂದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ, ಶ್ರೀಗಳವರಿಂದ ಸಂಸ್ಥಾನ ಪೂಜೆ, ಗಣಪತಿ ಹೋಮ, ತೋರಣ ಮುಹೂರ್ತ, ಶ್ರೀ ಅನಂತ ಪದ್ಮನಾಭ ದೇವರಿಗೆ ಸಾಮೂಹಿಕ ಸಿಯಾಳ ಅಭಿಷೇಕ ಮತ್ತು ಕಲಶಾಭಿಷೇಕ ಪ್ರಸನ್ನ ಪೂಜೆ ಜರುಗಲಿದೆ. ದಿನಾಂಕ 15/11/2021 ಸೋಮವಾರ ಪ್ರಾತಃ ಗಂಟೆ 8 ರಿಂದ ಜಲಾಧಿವಾಸಗೊಂಡ ನಾಗಶಿಲೆಗಳನ್ನು ನೂತನ ನಾಗಾಲಯದಲ್ಲಿ ತಂದು ಇರಿಸುವುದು ಬಿಂಬಶುದ್ಧಿ ಪ್ರಕ್ರಿಯೆ. ದಿನಾಂಕ 16/11/2021 ಮಂಗಳವಾರ ಪ್ರಾತಃ ಗಂಟೆ 7 ರಿಂದ ತಿಲಾ ಪವಮಾನ ಕೂಷ್ಮಾಂಡ ಹೋಮಗಳು, ಸರ್ಪಸೂಕ್ತ ಹೋಮ, ಬಾಲಾಲಯದಲ್ಲಿ ನಾಗದೇವರಿಗೆ ಅನುಜ್ಞಾ ಕಲಶಾಭಿಷೇಕ, ಸಾಯಂಕಾಲ ಗಂಟೆ 7 ರಿಂದ ಬಿಂಬಾದಿವಾಸ ಆದಿವಾಸ ಹೋಮಗಳು, ಬ್ರಹ್ಮ ಕಲಶ ಸಹಿತ 500 ಕಲಶ ಪೂರ್ಣ ಕಲಶಾದಿವಾಸ. ದಿನಾಂಕ 17/11/2021 ಬುಧವಾರ ಪ್ರಾತಃ ಗಂಟೆ 7 ರಿಂದ ಪ್ರತಿಷ್ಠಾ ಹೋಮ, ಗಂಟೆ 8:55 ರಿಂದ 10:20 ಸಮಯ ನಡೆಯುವ ಧನುಲಗ್ನ ಸಮುಹೂರ್ತದಲ್ಲಿ ಶ್ರೀ ವಾಸುಕಿ ನಾಗರಾಜ ದೇವರ ಪುನಃ ಪ್ರತಿಷ್ಠೆ, ಮಹಾಪಂಚಾಮೃತಾಭಿಷೇಕ, ಪರಿಕಲಶಾಭಿಷೇಕ, ಬ್ರಹ್ಮ ಕಲಶಾಭಿಷೇಕ, ಪ್ರಸನ್ನ ಪೂಜೆ, ಪ್ರಸಾದ ವಿತರಣೆ ನಡೆಯಲಿರುವುದು. ಆ ಪ್ರಯುಕ್ತ ನಡೆಯುವ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಆಗಮಿಸಿ ಶ್ರೀ ದೇವರ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾಗಬೇಕಾಗಿ ವಿನಂತಿ.